ಲೇ ಕಳೆದ ಕೆಲ ದಿನಗಳಿಂದ ಮಂಗಳೂರಿನ ವಿಡಿಯೋ ಒಂದು ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು. ಅದರಲ್ಲಿ ನವಿಲೊಂದು ಹೇಳಿದ ಹಾಗೆ ಕೇಳುತ್ತೆ, ನರ್ತಿಸುತ್ತೆ, ಗರಿಬಿಚ್ಚಿ ಕುಣಿಯುತ್ತೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಎಲ್ಲರೂ ನವಿಲಿನ ನರ್ತನಕ್ಕೆ ಮನಸೋತಿದ್ರು. ಆದರೆ ಆ ನವಿಲು ಎಲ್ಲಿಯದು, ಯಾರದ್ದು, ಇದ್ಯಾವ ಮಾಹಿತಿಯೂ ಇರಲಿಲ್ಲ. ಇದೀಗ ಆ ಮಾಹಿತಿ ನಮಗೆ ಸಿಕ್ಕಿದೆ. ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ ನವಿಲಿನ ಸ್ಪೆಷಾಲಿಟೀಸ್ ಏನು ಅನ್ನೋ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಕರಾವಳಿ ಭಾಗದಲ್ಲಿ ನವಿಲು ಸಂತತಿ ಅಧಿಕವಾಗುತ್ತಿದ್ದು ಬಹುತೇಕ ಮನೆಗಳಿಗೆ ಇವು ಕಾಯಂ ಅತಿಥಿಗಳಂತಾಗಿವೆ. ನವಿಲುಗಳು ಕಾಣಸಿಕ್ಕರೂ ಅವುಗಳು ಗರಿಬಿಚ್ಚಿ ನರ್ತಿಸೋದನ್ನು ನೋಡೋ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಆದರೆ ಮಂಗಳೂರಿನ ದೇವಾಲಯವೊಂದಕ್ಕೆ ನೀವು ಭೇಟಿ ಕೊಟ್ಟರೆ ಈ ಅಪರೂಪದ ಕ್ಷಣವನ್ನ ಯಾವಾಗ ಬೇಕಾದರೂ ಕಣ್ತುಂಬಿಕೊಳ್ಳಬಹುದು. ಮಂಗಳೂರಿನ ಹೊರವಲಯದ ನೀರು ಮಾರ್ಗದ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇಗುಲದಲ್ಲಿರುವ ನವಿಲು ಅರ್ಚಕರು ಹೇಳಿದಂತೆ ನರ್ತಿಸುತ್ತೆ. ಇತ್ತೀಚೆಗೆ ಈ ನವಿಲು ನಾಟ್ಯವಾಡುವ ವಿಡಿಯೋ ಸಖತ್ ವೈರಲ್ ಆಗಿತ್ತು. ದೇವಸ್ಥಾನದ ಪಕ್ಕದಲ್ಲೇ ಅರ್ಚಕ ರಾಜೇಶ್ ಭಟ್ ಅವರ ಮನೆ ಇದ್ದು, ಅಲ್ಲಿಗೆ ಬರುವ ನವಿಲು ಮನೆಯಲ್ಲಿ ತುಳುವಿನಲ್ಲಿ ಮಾತನಾಡಿದರೆ ಅದಕ್ಕೆ ಸ್ಪಂದಿಸುತ್ತೆ. ಅಂದಹಾಗೆ ಕಳೆದ 7-8 ವರ್ಷಗಳಿಂದ ಈ ನವಿಲು ಅಲ್ಲೇ ವಾಸವಾಗಿದೆ. 7-8 ವರ್ಷಗಳ ಹಿಂದೆ ಸ್ಥಳೀಯ ನಿವಾಸಿಯೊಬ್ಬರು ತಮಗೆ ದೊರೆತ ನವಿಲಿನ ಮೊಟ್ಟೆಯನ್ನ ಕೋಳಿ ಮೊಟ್ಟೆ ಜೊತೆ ಕಾವಿಗೆ ಇಟ್ಟಿದ್ರು. ಮೊಟ್ಟೆ ಒಡೆದು ಮರಿಗಳು ಹೊರಬರ್ತಾ ಇದ್ದಂತೆ ಅವರು ಈ ಮರಿಗಳನ್ನ ದೇಗುಲಕ್ಕೆ ಒಪ್ಪಿಸಿದ್ರು. ಅದರಲ್ಲಿ 2 ಮರಿಗಳು ಕಾಡು ಸೇರಿದ್ರೆ 1 ಮರಿ ದೇವಸ್ಥಾನದ ಆವರಣದಲ್ಲೇ ಬೆಳೆದಿದ್ದು ಇಂದಿಗೂ ಅಲ್ಲೇ ಇದೆ. ದೇವಾಲಯದ ಅರ್ಚಕರು ಈ ನವಿಲಿಗೆ ಮಯೂರ ಅಂತ ಹೆಸರಿಟ್ಟಿದ್ದು, ನವಿಲು ಅರ್ಚಕರ ಮಾತನ್ನ ಚಾಚೂ ತಪ್ಪದೆ ಪಾಲಿಸುತ್ತೆ. ಇನ್ನು ರಾತ್ರಿ ಪೂಜೆ ವೇಳೆ ನಮಸ್ಕಾರ ಮಂಟಪಕ್ಕೆ ತಪ್ಪದೇ ಬರುವ ಮಯೂರ ಸುತ್ತಮುತ್ತಲಿನ ಜನರಿಗೂ ಫೇವರೇಟ್. ಯಾರಾದರೂ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರೆ ಸಾಕು, ಎಷ್ಟು ಹೊತ್ತಾದರೂ ಸರಿ ಫೋಸ್ ಕೊಡುತ್ತೆ. ಇದೀಗ ನವಿಲು ಸಾಮಾಜಿಕ ಜಾಲತಾಣಗಳಿಂದಾಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು, ನವಿಲನ್ನ ನೋಡೋಕೆ ಅಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ನಮ್ಮ ಈ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಈ ಕರಾವಳಿ ಕಂದ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.